ಸಾಮಾನ್ಯ ತರುಣಿ ಎಂಬಂತಹ ಭಾವನೆಯಿಂದ ನೀನು ತುಡುಕುವುದಕ್ಕಾಗಿ ಹೊರಡ್ತಾ ಇಲ್ಲ ಪ್ರಭು. ಒಬ್ಬ ವ್ಯಕ್ತಿಯಾದಂತಹ ಯೋಗ್ಯತೆಯನ್ನು ಒಳೆಯುವುದಕ್ಕೆ ಮಾನದಂಡವಾಗಿ ಒದಗಿ ಬರುವುದೇನು? ತಂದೆ ತಾಯಿ ಬಂಧು ಬಳಗ ಪರಿಸರ ಪರಿವಾರ ಕುಲಗೋತ್ರಗಳು ಮಾನದಂಡವಾಗಿ ಒದಗಿ ಬರುತ್ತೆ ಒಂದು ಶಾಸ್ತ್ರ ಮಾಡಿ ಅವಳು ಹೇಳಿದ್ದಾಂತೆ ಸುಗ್ರೀವನಲ್ಲಿ ಚಂಡಮುಂಡರಲ್ಲಿ ಅದಲ್ಲದೆ ಆಡಿದ್ದಾಳೆ ನಾನು ತಿಳಿದಿದ್ದೇನೆ. ನನಗೆ ತಂದೆ ತಾಯಿಗಳಿಲ್ಲ, ನನಗೆ ಕುಲಗೋತ್ರಗಳಿಲ್ಲ ಎಂಬ ಹಾಗೆ ಹೇಳಿದ್ದಾಳಂತೆ. ಏನರ ಅರ್ಥ? ಅವಳಿಗೆ ಹುಟ್ಟು ಸಾವಿರಗಳು ಎಂಬುದರ್ಥ. ಈ ಲೋಕ ಸೃಷ್ಟಿಗೂ ಮೊದಲಿದ್ದವಳು ಅವಳಿ, ಲೋಕ ಅಳಿದ ಮೇಲೆ ಉಳಿಯತಕ್ಕವಳು ಅವಳಿ, ಓಂಕಾರ ಸ್ವರೂಪಿಣಿಯಾದಂತಹ ಲೋಕನಾಯಕಿ ತಾನು ಎಂಬುದನ್ನು ಅವಳು ಸೂಚ್ಯವಾಗಿ ಹೇಳಿದ್ದಾಳೆ. ನಮಗೆ ಮಾತ್ರ ಅರ್ಥ ಆಗಿಲ್ಲ ಅಷ್ಟೇ. ಗಂಡನೇ ಭಟರು ಹೋಗುವುದಕ್ಕೆ ಹೆದರುವಂತಹ ಭಯಂಕರವಾದ ಕಾಡು, ಅಂತಹ ಕಾಡಿನಲ್ಲಿ ಆಗಸದ ಅಂಚಿನಿಂದ ಇಳಿದಂತಹ ಮಿಸುರಿಯ ಸರಪಣಿಗಳಿಗೆ ಪೋಣಿಸಲ್ಪಟ್ಟಂತಹ ಉಯ್ಯಾಲೆಯಲ್ಲಿ ಕುಳಿತುಕೊಂಡು ಹಾಡುತ್ತಾ ಪಾಡುತ್ತಾ ಸಂತೋಷವಾಗಿ ಕಾಲವನ್ನು ಕಳೀತಾ ಇದ್ದಾಳೆ. ತಾದ್ರೆ ಅವಳು ಅಬಲ ಎಲ್ಲ ಪ್ರಭು, ಅವಳು ಸಬಲ ಇದ್ದಾಳೆ. ಸುಗ್ರೀವನೊಮ್ಮೆ ಕೊಂದಿದ್ದಾಳೆ, ಮತ್ತೊಮ್ಮೆ ಬದುಕಿಸಿದ್ದಾಳೆ. ನಮಗವನನ್ನು ಕೊಲ್ಲುವುದಕ್ಕೆ ಮಾತ್ರ ಸಾಧ್ಯ. ಬದುಕಿಸಬೇಕೆಂದಿದ್ರೆ ಬದುಕಿಸುವುದಕ್ಕಾಗುತ್ತದೆ ಹೇಳು. ಬ್ರಹ್ಮದೇವಂತಹ ವರವನ್ನೇನು ಕೊಡ್ಲಿಲ್ವಲ್ಲ. ಅವಳು ಕೊಲ್ಲಬಲ್ಲಳು, ನಸುನಗುತ್ತಾ ಎದುರಿಸಬಲ್ಲಳು, ನಿಗ್ರಹಾನುಗ್ರಹ ಸಾಮರ್ಥ್ಯವುಳ್ಳವಳು ತಾಯಿ. ಈ ವಿಚಾರಗಳನ್ನೆಲ್ಲ ಮುಂದಿರಿಸಿ ನೋಡಿದಾಗ ಅವಳು ಆದಿಮಾಯಾದೇವಿ ಎಂಬುದರಲ್ಲಿ ಯಾವುದೇ ಸಂದೇಹವಿಲ್ಲ ಪ್ರಭು. ಅವಳು ಮಾಯಾ ಮಾಂಗ್ ಮಾನೆ ಎಂಬಂತಹ ಕ್ರಿಯಾಪದದಿಂದ ಹುಟ್ಟಿಕೊಂಡಿರತಕ್ಕಂತಹ ಶಬ್ದವದು. ಆ ಶಬ್ದಕ್ಕಿರುವಂತಹ ಅರ್ಥವೇ ಅದು, ಅಳೆಯುವುದು ಎಂಬ ಹಾಗೆ. ನಮ್ಮ ಅಳತೆಗೆ ನಿಲುಕದೆ ನಮ್ಮನ್ನೇ ಅಳೆಯುತ್ತಾಳೆ ಅಂತಾದ್ರೆ ಅವಳು ಆದಿಮಾಯಾದೇವಿ ಇದ್ದಾಳೆ ಪ್ರಭು. ಮರೆಯಾಗಿ ಉಳಿಯತಕ್ಕವಳು ಪ್ರಕಟಳಾಗುವಳಲ್ಲ. ಅವಳು ಪ್ರಕಟಳಾಗಬೇಕು ಅಂತಾದ್ರೆ ಅವಳ ಬಂಧುಗಳಿಗೆ, ಅವಳ ಬಂಧುಗಳಿಗೆ ಕಷ್ಟ ಒದಗಬೇಕು. ಯಾರವಳ ಬಂಧುಗಳು? ಧರ್ಮೈಕ ಪಕ್ಷಪಾತಿಗಳಾಗಿ ಲೋಕಕ್ಷೇಮಕಾರಕವಾದಂತಹ ಗುಣವುಳ್ಳವರಾಗಿ ಯಾರೆಲ್ಲ ವ್ಯವಹಾರವನ್ನು ಮಾಡ್ತಾರೆಯೋ ಅವರೆಲ್ಲರ ಅವಳ ಬಂಧುಗಳಿದ್ದಾರೆ. ಋಷಿಮುನಿಗಳು, ದೇವತೆಗಳು, ಬ್ರಾಹ್ಮಣರು, ಗೋವುಗಳು, ಇವರಿಗೆಲ್ಲ ಕಷ್ಟ ಒದಗಿದಂತಹ ಕಾಲಕ್ಕೆ ಅವರ ಮೊರೆಗೆ ಕರೆಗೆ ಹೋಗುಟ್ಟು ಧರೆಯಲ್ಲಿ ಕಾಣಿಸಿಕೊಂಡಿದ್ದಾಳೆ. ಅಷ್ಟಭುಜಿಯಾಗಿ ಲೋಕದಲ್ಲಿ ಕಾಣಿಸಿಕೊಂಡು ದುಷ್ಟಶಕ್ತಿಯ ನಾಶವನ್ನು ಮಾಡಿ ದೇವತೆಗಳ ಕಷ್ಟ ನಿವಾರಣೆ ಮಾಡಿ
ಅವರ ಇಷ್ಟಸಿದ್ಧಿಯನ್ನು ಮಾಡಿಸಿಕೊಟ್ಟಿದ್ದಾಳೆ. ಈಗಲೂ ಅಷ್ಟೇ ನಮ್ಮ ಭೃತ್ಯರು ಕಂಡಲ್ಲಿ ಬಿಡುವುದಿಲ್ಲ. ದೇವತೆಗಳನ್ನು ಋಷಿಮುನಿಗಳನ್ನು ಹಿಂಸಿಸುತ್ತಿದ್ದಾರೆ. ಗೋವನ್ನು ರಾತ್ರೋರಾತ್ರಿ ಕದ್ದುಕೊಂಡು ಹೋಗ್ತಾ ಇದ್ದಾರೆ. ಗೋವಿನ ತಲೆ ಕಡಿದು ಮಾಂಸ ಮೆಲ್ಲುತ್ತಿದ್ದಾರೆ. ಈ ಸ್ಥಿತಿ ಒದಗಿದೆ ಪ್ರಭು. ಅವರಿಗೆಲ್ಲ ಬದುಕು ಬೇಕೋ ಬೇಡೋ ಹೇಳು. ಹಾಗಾಗಿಯೇ ಆ ಜಗದಂಬಿಕೆಯಲ್ಲೇ ದೂರನ್ನು ಕಟ್ಟಿದ್ದಾರೆ. ಅವರಿಗೆ ಅಭಯವಿನಂತಹ ಮಹಾತಾಯಿ ಆ ಪರಾಶಕ್ತಿ ಕೌಶಿಕಿ ಎಂಬಂತ ನಾಮದಿಂದ ಕಾಣಿಸಿಕೊಂಡಿದ್ದಾಳೆ. ಪಾರ್ವತಿ ದೇವಿಯ ದೇಹಕೋಶದಿಂದ ಉದ್ಭವಳಾದ ಕಾರಣದಲ್ಲಾಗಿ ಅವರಿಗೆ ಕೌಶಿಕಿ ಎಂಬಂತಹ ಹೆಸರು. ರಾಕ್ಷಸರ ಮಾರಣ ಹೋಮವನ್ನು ಸಂಕಲ್ಪ ಮಾಡಿದ್ದಾಳೆ. ಇದೇ ನಿಟ್ಟಿನಲ್ಲಿ ಮುಂದುವರಿದೆವು ಅಂತಾದ್ರೆ ನಾವು ವಿನಾಶವನ್ನು ಕಂಡುಕೊಳ್ಬೇಕಾಗಿತ್ತು. ವೇಳೆ ಮೀರಿ ಹೋಗ್ಲಿಲ್ಲ ಪ್ರಭು. ಯೋಚಿಸೋಣ, ಯೋಗ್ಯವಾದಂತಹ ಮಾರ್ಗವನ್ನು ಕಂಡುಕೊಳ್ಳೋಣ ಅಂತ ನನ್ನ ಪ್ರಾರ್ಥನೆ ಪ್ರಭು. ರಕ್ಕಬೀಜಾಸುರನೇ, ನೀನಂದು ಮಾತುಗಳನ್ನೆಲ್ಲ ಒಪ್ಪಿಕೊಳ್ಳೋಣ. ನಮ್ಮ ಆಜನ್ಮವೀರಿಗಳಾದಂತಹ ದೇವತೆಗಳನ್ನು ಅವಳು ಪೊರೆಯುವುದಕ್ಕಾಗಿಯೇ ಈ ಧರೆಗಿಳಿದು ಬಂದಿದ್ದಾಳೆ ಎಂದಾದರೆ ರಾಕ್ಷಸ ಕುಲಗಳನ್ನೆಲ್ಲ ಸಂಹರಿಸ್ತಾ ಇದ್ದಾಳೆ. ಅಂತವಳನ್ನು ನೋಡಬೇಕು ಅಂತ ನಾನು ಹೊರಟವನಿದ್ದೇನೆ. ನೋಡುವ ಹಾಗೆ ನೋಡಬೇಕು ಪ್ರಭು. ಹಾಗಿದ್ರೆ ಕೊನೆಯದ್ದಾದಂತ ನಿನ್ನ ಅಭಿಪ್ರಾಯವೇನು? ನೀನು ಕ್ರಮಿಸುವಂತಹ ಮಾರ್ಗವಿದೆಯಲ್ಲ